ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಕುಂತಳ ನಗರದಲ್ಲಿ ನವೆಂಬರ್ 18 ಮತ್ತು 19ರಂದು 2 ದಿನಗಳ ಬೃಹತ್ ಉದ್ಯೋಗ ಮೇಳ ನಡೆಯಲಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ ಹೇಳಿದ್ದಾರೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಅಂತಿಮ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಸಹ ಇಂಟರ್ವ್ಯೂನಲ್ಲಿ ಭಾಗವಹಿಸಬಹುದು. ಕಳೆದ ವರ್ಷ ಮಾಡಿದ ಉದ್ಯೋಗ ಮೇಳದಲ್ಲಿ ಸುಮಾರು 450 ಅಭ್ಯರ್ಥಿಗಳಿಗೆ ಉದ್ಯೋಗ ಸಿಕ್ಕಿದೆ. ಈ ಬಾರಿ 2500 ಮಂದಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಜಸ್ಟಿಸ್ ಕೆಎಸ್ ಹೆಗಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಪ್ರೊಫೆಸರ್ ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಪ್ರೋಗ್ರಾಂ ಡೈರೆಕ್ಟರ್ ಪ್ರೊಫೆಸರ್ ದಿವ್ಯಾರಾಣಿ ಪ್ರದೀಪ್ ಮಾತನಾಡಿ, ಒಟ್ಟು 25 ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿದೆ ಎಂದರು. ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಕಳೆದ 1 ವರ್ಷದ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಂದು ಅದನ್ನು ಉದ್ಘಾಟನೆ ಮಾಡಿದರು. ನಾವು ಅಂದಿನಿಂದ ಇವತ್ತಿನ ತನಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಉಚಿತವಾಗಿ ನಿರಂತರ ತರಬೇತಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ. ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಅಂದರೆ ಕುಂತಳ ನಗರದ ಸುತ್ತಮುತ್ತಲಿನ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್, ನಿಟ್ಟೆ ಫಸ್ಟ್ ಗ್ರೇಡ್ ಕಾಲೇಜ್, ನಿಟ್ಟೆ ಪಾಲಿಟೆಕ್ನಿಕ್ ಕಾಲೇಜ್, ಶಿರ್ವ MS ಅಂತ ಹೇಳ್ತಾ ಇದ್ರು. ಓನ್ಲಿ 15% ಆಫ್ ದ ಸ್ಟೂಡೆಂಟ್ಸ್ ಸ್ವ ಉದ್ಯೋಗಕ್ಕೆ ಪ್ರಿಫರ್ ಮಾಡ್ತಾರೆ. ಸ್ವ ಉದ್ಯೋಗಕ್ಕೆ ಯಾರು ಹೋಗ್ತಾರೆ ಅವರಿಗೆ ನಾವು ಯಾವ ತರದ ಜಾಬ್ ಆಪರ್ಚುನಿಟಿ ನಮ್ಮ ಜಿಲ್ಲೆಯಲ್ಲಿ ಉಂಟು, ಯಾವ ತರ ಜಾಬ್ ಆಪರ್ಚುನಿಟಿ ಮಾಡಬೇಕಿದ್ರೆ ಹೇಗೆ ಲೀಡರ್ಶಿಪ್ ಡೆವಲಪ್ ಮಾಡುವುದು, ಹೇಗೆ ಯಾವುದೆಲ್ಲ ಸರ್ಕಾರದಿಂದ ಸ್ವ ಉದ್ಯೋಗ ಮಾಡಲಿಕ್ಕೆ ಅವಕಾಶಗಳು ಹಾಗೂ ಸಬ್ಸಿಡಿ ಮತ್ತು ಇನ್ನಿತರ ಪ್ರೋತ್ಸಾಹ ಸಿಗ್ತಾ ಉಂಟು. ಮುಖ್ಯವಾಗಿ ಮಹಿಳೆಯರಿಗೆ ಏನೆಲ್ಲ ಸರ್ಕಾರದಿಂದ ಸವಲತ್ತು ಉಂಟು. ಸಂಡೆ ನಮ್ಮ 2 ದಿನದ ಜಾಬ್ ಫೇರ್ ಅಲ್ಲಿ ಸುಮಾರು 25 ಕಂಪನಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಉಂಟು. ಸೊ ನಾವೇನ್ ಮಾಡಿದ್ದೇವೆ, ಒಂದೇ ತರದ ಕಂಪನಿಗೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ನಾವು ಬೇರೆ ಬೇರೆ ರೀತಿಯ ಇಂಡಸ್ಟ್ರೀಸ್ ಅನ್ನು, ಬೇರೆ ಬೇರೆ ರೀತಿಯ ಸರ್ವಿಸ್ ಸೆಗ್ಮೆಂಟ್ ಅನ್ನು ನಾವು ಸೆಲೆಕ್ಟ್ ಮಾಡಿ 25 ಟಾಪ್ ಕಂಪನಿಯಲ್ಲಿ ನಾವು ಆರಿಸಿ, ಇಲ್ಲಿ ಮಿನಿಮಮ್ ಒಂದೊಂದು ಕಂಪನಿಯವರು ಅಟ್ಲೀಸ್ಟ್ ಒಂದು 20